ಕಾರ್ಯಕ್ರಮ ಸ್ವಾಗತ ಮಾಡುವುದಿಲ್ಲ. ಅಂಚನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಲ್ಲಿ ವಿವೇಕ್ ಶೆಟ್ಟಿ, ವಿಶ್ವನಾಥ್ ಗಟ್ಟಿ ಒಕ್ಕ ಅಧ್ಯಕ್ಷತೆ, ವ್ಯವಸ್ಥಾಪನಾ ಸಮಿತಿ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಮೇಲಿನ 300 ಯುವಕ ಮಂಡಲ ಅಂಚನೆ ಸುವರ್ಣ ಮಹೋತ್ಸವ ಸಮಿತಿ ಪರವಾಗಿ ಕರ್ನಾಟಕ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಕಾರ್ಯಕ್ರಮ ಮಂಡಳಿ ಉಪಾಧ್ಯಕ್ಷರಾಯನ ಮಹಿಯೂರುಳ್ಳಾದರೆ ಅಂಚನೆ ಈ ಒಂಜಿ ಪ್ರಖ್ಯಾತ ನಮ್ಮ ಹಿರಿಯ ಒಂಜಿ ನಾಟಕದ ರಚಕ್ಕೆ ಹಲವಾರು ಬೇರೆ ರೀತಿಯ ಹಲವಾರು ನಾಟಕವನ್ನು ಬರೆದು ನಮ್ಮ ಕರ್ನಾಟಕ ರಾಜ್ಯಡೆ ಮಾತಿರಲ್ಲ ಒಂದು ಪರಿಚಿತರಾದ ಹಿರಿಯರಾಯನ ಸಂಜೀವ ದಂಡಗಿರೆ ಅಂಚನೆ ನಿಂಗೆಲ್ಲ ಯುವಕದ ಅಧ್ಯಕ್ಷರ ಸಸ್ಯಂದ್ರ ಕುಕ್ಯಾಂಡ್ರೆ ಗೌರವಾಧ್ಯಕ್ಷರೇನ ಹರೀಶ್ ಮುಂಡಲ್ರೆ ಮುಂದೆ ಸೇರಿದಂಚಿನ ಮಾತಾ ಯುವಕ ಮಂಡಲದ ಸದಸ್ಯರ ಪದಾಧಿಕಾರಿಗಳ ಸಾರ್ವಜನಿಕ ಬಂಧುಗಳ ಮುಗಿದವರು ಯುವಕ ಮಂಡಲದ 50ನೇ ವರ್ಷದ ಕಾರ್ಯಕ್ರಮ ಒಂದು 12ನೇ ಕಾರ್ಯಕ್ರಮನೇ ಅವನು ಕರ್ಣ 2018 ಏಪ್ರಿಲ್ ಆರಂಭ ತಂಚಿನ ಕಾರ್ಯಕ್ರಮ ಬೆಂಗಳೂರು ಈ ಕಾರ್ಯಕ್ರಮ 12 ಕಾರ್ಯಕ್ರಮ ಈ ಮೇ 19 ತಾರೀಕಿಗೆ ಇಡೀ ಈ ಒಂದು ಸಮಾರಂಭ ಬೈಯ ನಡೆಪಡು ಇಟ್ಟೆ ಈ ಒಂದು ಕಾರ್ಯಕ್ರಮ ನಡೆದು ನಾನು ಹೆಚ್ಚ ಪಾತ್ರ ಅಪೇಕ್ಷೆ ಮಾಡ್ತೀವಿ ದಯಪಂಡ ನಮ್ಮ 50ನೇ ವರ್ಷದ ಚರಿತ್ರೆ ಪಂಡ ಮಸ್ತ್ ಪಂಡಿತ ಉಂಟು ಅಂಡ್ ಇತ್ತೆ ನಂಗೆ ಈ ಆರಂಭ ಒಂದು ಕಡಾತಿನ ಬಗ್ಗೆ ನಮ್ಮ ಅತಿಥಿ ಗಣ್ಯರಿಗೆ ಈ ಮಸ್ತ್ ಬೆತ್ತಬೇತೆ ಕಾರ್ಯಕ್ರಮ ಸಭಿಕರೆಲ್ಲ ಬೆತ್ತಬೇತೆ ಕಾರ್ಯಕ್ರಮ ಇಟ್ಟಿದ್ರೆ ಹೆಚ್ಚ ಪಾತ್ರ ಅಂಡ ಈ 300 ಯುವಕ ಮಂಡಲ 1920 ಈ ಒಂದು ಪ್ರದೇಶಗಳು ನೂತನ ಕಲಾರಂಗ ಪಂಪಣ ಒಂದು ಸಂಘನು ನಮ್ಮ ಎಂಕಲ ಮಾತ ಹಿರಿಯಕರು ಈ ಒಂದು ಪ್ರದೇಶದ ಒಂದು ಮಾತಾ ರೀತಿಯ ಅಭಿವೃದ್ಧಿಗಾಗಿ ಒಂದು ಯುವಕರಿಗೆ ಸಾಮಾಜಿಕ ರಾಜಕೀಯ ಬೇರೆ ರೀತಿಯ ಶೈಕ್ಷಣಿಕ ಬೇರೆ ರೀತಿಯ ತಿಳುವಳಿಕೆಯನ್ನು ಕೊರಗಿದ್ದು ಅಕ್ಕಲ ಮುಖಾಂತರ ತನ್ನ ಶ್ರಮದ ಮುಖಾಂತರ ನಿಸ್ವಾರ್ಥವಾದ ಮೂಲಕ ಈ ಪ್ರದೇಶದ ಮಾತಾ ಒಂದು ಅಭಿವೃದ್ಧಿಗೆ ಅದರಲ್ಲಿ ತೊಡಗಿಸಿದ ಒಂದು ವ್ಯವಸ್ಥೆಗೆ ಪಡೆದು ಈ ಒಂದು ನೂತನ ಕಲಾರಂಗ ಪಂಪಣ 1920 ಆರಂಭವಾಗ್ತದೆ. ಈ 300 ಪದವ ಈ ಪ್ರದೇಶ ಒಂದು ಸೋಮೇಶ್ವರ ಬಕ್ಕೊಂಜಿ ಮೆಟ್ಟು ಬ್ರಹ್ಮಣ್ಣರು ಬಕ್ಕೊಂಜಿ 300 ಮೂಜಿ ಗ್ರಾಮದ ಗಡಿ ಪ್ರದೇಶ ಇರ್ತಂತೆ ಈ ಜಾಗಡೆ ಒಂದು ಬಾಡಿಗೆ ತಗೊಂಡು ಆರಂಭ ಬಂದಿರಂತಿನ ಈ ನೂತನ ಕಲಾರಂಗ ಒಂದು 4 ವರ್ಷದ ಪಕ್ಕ ನಮ್ಮ ನೆಹರು ಯುವ ಕೇಂದ್ರಗಳು ಅವು ರಿಜಿಸ್ಟರ್ ಆಗಿ 300 ಯುವಕ ಮಂಡಲ ಪಂಪಣ ಪುನರ್ ನಾಮಕರಣ ಈ ಒಂದು
ಯುವಕ ಮಂಡಲ ಸ್ಥಾಪನೆ ಆದ ಇನ್ನು 50ನೇ ವರ್ಷ ಅವಧಿಗೆ ಈ ಒಂದು ಪ್ರದೇಶ ಶಾಂತಿ ಸೌಹಾರ್ದತೆಗಾದ ಸಾಮರಸ್ಯಗಾದ ಜನಪಲ್ಲ ಅವು ಬೇರೆ ಬೇರೆ ರೀತಿಯ ಅವು ರಸ್ತೆ ಶ್ರಮದಾನದಕ್ಕೂ ಸಾಲದ ಮೈದಾನ ಶ್ರಮದಾನಕ್ಕೂ ಇಲ್ಲು ಕಟ್ಟಡ ಬಗೆಟಾದಕ್ಕೂ ಅದನ್ನ ಪರಪುಣ ನೀರಿನ ಬಗೆಟಾದಕ್ಕೂ ಬೇರೆ ಬೇರೆ ಸರ್ಕಾರದ ಸವಲತ್ತನ್ನು ಪಡೆಕೊಡ ವಿಚಾರವಾದಕ್ಕೂ ಐಕಾಗಿ ಬರೆಕೊಡ ವಿಚಾರವಾದಕ್ಕೂ ಬೇರೆ ಬೇರೆ ಅವು ನಮ್ಮ ಆರೋಗ್ಯ ಶಿಬಿರ ಕಾನೂನು ಶಿಬಿರ ಬೇರೆ ಬೇರೆ ಟೈಲರಿಂಗ್ ತರಬೇತಿ ಬಾಲವಾಡಿ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರೆ ಊಟದ ಸಂಪೂರ್ಣ ಮಾತಾಡಿಲ್ಲ ಕಣ್ಣು ಮಣ್ಣ ದನ ಆಯ್ತು ಒಟ್ಟಿಗೆ ಅತನ ಆಶೀರ್ವಾದದ ಮುಖಾಂತರ ಇಡೀ 50ನೇ ವರ್ಷನು ಬಾರಿ ವಿಪ್ರಜ್ಞರಿಗೆ ಬಾರಿ ಭರ್ಜರಿ ಆ ಒಂದು ಆಚರಣೆ ಮಾಡ್ತಾರೆ ಮಾತಾ ಅವಕಾಶ ಈ ಊಟದ ಅಂಜನೆ 300 ಗ್ರಾಮಕ್ಕೆ ಇಡೀ ಪ್ರದೇಶದ ಮಾತಾ ಒಂದು ಉದಾರ ಮನಸ್ಸಿನ ಒಂದು ಸಾಮಾಜಿಕ ಒಂದು ಕೆಲಸ ಮಾಡ್ಕೊಳಕ್ಕಿನ ಗುಣ ಇದ್ದಿನ ಮಾತಾ ಜನಕುಲದ ಸಹಕಾರಗಳು ಇನ್ನು 50ನೇ ವರ್ಷ ಆಚರಣೆ ಆಗುತ್ತೆ. ದಾದಪಂಡ ಯಾರೊಂಜಿ 50 ವರ್ಷ ತೂಲೆಕ ಈ ಒಂಜಿ ಸಂಘದ ಈ ಒಂಜಿ ಯುವಕ ಮಂಡಲದ ಒಂಜಿ ರಿಯಲ್ ಸ್ಟ್ರೆಂತ್ ದಾದಪಂಡ ಅವು ದುಡ್ಡುದ ಬಲತ್ ಅಕಲ ಒಗ್ಗಟ್ಟುದ ಬಲ ಅಕಲ ಒಟ್ಟಿಗೆ ಉಪ್ಪುನ ಅಥವಾ ಅಕಲು ಪಾಡ್ದನಂಚಿನ ಆ ಒಂಜಿ ಈ ತೆಡ್ಡೆ ಅಂತ ಒಂಚ ಅಕಲ ಹಾರ್ಡ್ ವರ್ಕ್ ತೂನಗ ಅವೇ ಐದಾದೇ ಅವು ಈ ಲೆವೆಲ್ ಬೈದಿರತ್ತಂದ್ರೆ ಖಾಲಿ ದುಡ್ಡುದ ಬಲಟದ್ದು ಬಿತ್ತು ಬೈದಿರತ್ತೆ ಅಂಚಾದ ಉಪ್ಪುನಗ ಈ ಒಂಜಿ ಒಗ್ಗಟ್ಟು ಉಪ್ಪುನ ನಿಗಲ ಒಂಜಿ ಇದ್ದೇನೆ ಯಾ ನಿಜವಾದ ದಂಡ ಭಾರಿಯಾಗ ಒಂಜಿ ಖುಷಿತ ಸಂಗತಿ ಅವತ್ತಂದೆ ನನ್ನ ನಿಗುಲು ನನ್ನಲ ಎಡ್ಡೆ ಕಾರ್ಯಕ್ರಮ ಮಲ್ಪೆರುಂಡವು ನಿಗುಲು ಕರ್ನ 50 ವರ್ಷ ದುಂಚ ಎಜುಕೇಷನ್ ಗಾವಡು ಅಥವಾ ಕೆಲದ ಶ್ರಮದಾನ ಮಲ್ದರು ಮಾತಲ ಎಡ್ಡೆ ಕೆಲಸ ಮಲ್ತದ್ದು ಬೈದರು ಆಡ ಕರಿನ 50 ವರ್ಷಡು ಈ ನಮ್ಮ ಒಂಜಿ ಕುತ್ತಾರ ಪದವು ಅಥವಾ ದೇರ್ಲಕಟ್ಟೆ ಈ ಒಂಜಿ 3-4 ಕಿಲೋಮೀಟರ್ ಏತ್ ಒಂಜಿ ಡೆವಲಪ್ಮೆಂಟ್ ಆತನ ಬಣ್ಣಕ್ಕೆ ಮಾತೆಲ್ಲ ಗೊತ್ತುಂಡು ದಾಯ ಬಂಡ ಯಾರಲ್ಲ ಒಂಜಿ ಮುನ್ಪಡ್ದು ಬಂಡ ಈಗಲ ಬೊಡ್ಲೆ ಗೊತ್ತುಂಡು ಆನಂದಾಶ್ರಮ ಹೈಸ್ಕೂಲ್ ಮುಟ್ಟ ನಡೆದೊಂದು ಶಾಲೆ ಕೂತನೆ ಈ ಒಂಜಿ 3 ಕಿಲೋಮೀಟರ್ ರಸ್ತೆಡು ಆತನಂಚಿನ ಒಂಜಿ ಜಾಗ ತೂಣದಂಡ ಇಂದು ಒಂಜಿ ಇತ್ತೆ ಒಂಜಿ ಭಾರಿ ಮಲ್ಲ ವಿದ್ಯಾಮಂದಿರ ಆತನು ಸರಸ್ವತಿ ಬತ್ತಿ 3 ಬೂಲ್ದೇರು ಐತೊಟ್ಟಿಗೂ ಐತ ಒಂಜಿ ಐತ ಬೆನಿಫಿಟ್ನ ಪ್ರತಿಯೊಂದು ವಿಷಯಗಳು ನಾನು ತೂಪನಿ ಪಿದೇ ಊರದಾಗಲು ಗೆತ್ತೊಂದೆ ನಮ್ಮ ಲೋಕಲ್ ನಮ್ಮ ಮುಲ್ತದ ಜನಗಳಿಗೆ ಗೆತ್ತನೋಡು ಅಗಲು ಮಾತ ಮಲ್ಕೊಂಡು ಬಂಡದ್ದು ಯಾನೆಗಳಕ್ಕೆ ಏನೊಂದಿಲ್ಲ ಅವತ್ತಂದ್ರೆ ನಿಗಳ ಒಂಜಿ ನಿಗಳ ಸಿನ್ಸಿಯರ್ ರಿಕ್ವೆಸ್ಟ್ ಆದ ಬಂಡ ಈತ ಮಾತ ಮುಲ್ಪ ಎಜುಕೇಷನ್ ಮಾತು ಇಂತಿಡ್ದ ಅವರ ಐತ ಅವೇ ಮಲ್ಲಕನೆ ಬೆನಿಫಿಟ್ ಓಲು ಇಡೀ ಊರು ಬರೋ ಊರದಾಗಲು ಗೊತ್ತೊಂದಿಲ್ಲರು ನಿಖಲು ಯುವಕ ಮಂಡದಾಗಲು ನಿಗ್ಲೆ ಗೊತ್ತಿತ್ತಿನ ಏರಾಡಲ್ಲ ಒಜೇ ಒಂಜಿ ಬಾಲೆ ಶಾಲೆಗೆ ಪೋವಂತ ಇಲ್ಲಡ್ಕೊಳ್ಳಕ್ಕೆ ಮಲ್ಪಿರವಲ್ಲ ಆಗಲೇ ಎಂಚಿನಾಡ್ಲೆ ಸಪೋರ್ಟ್ ಕೊಡ್ದಾಂಡ ಎರಡಾಡ್ಲಕ್ಕೆ ಎಂಚಾಡ್ಲ ಮಂದಿ ನಿಕ್ಲು ಮಾತ್ರ ಸಪೋರ್ಟ್ ಮಲ್ಪಿರಲ್ಲ ದಯಪಂಡ ಒಂಜಿ ಎಜುಕೇಷನ್ ನಿಕ್ಲು ಮುಲ್ಪ ವಿದ್ಯಾಮಂದಿರ ಇತ್ತಿಡದವರ ನಿಕ್ಲು ಎಜುಕೇಷನ್ಗೆ ಒಂಜಿ ಎತ್ತು ಸಾಧ್ಯ ಉಂಟು ಆದ ಸಪೋರ್ಟ್ ಮಲ್ಪಲೆ ಬಂಡದು ಯುವಕ ಮಂಡಳಿ ನಾನು ಸಿನ್ಸಿಯರ್ಲಿ ರಿಕ್ವೆಸ್ಟ್ ಮಾಡಬೇಕು ಅವತ್ತಂದ ಇಂದೊಟ್ಟಿಗೂ ಯಾನೆ ಇನಿ ಒಂಜಿ ಸ್ಪೆಷಲ್ ರಿಕ್ವೆಸ್ಟ್ ಆದ ಮನ್ಪು ಬಂಡ ಇನಿಕ್ ನಮ್ಮ ಮಾತಾ ಕರ್ನಾಟಕಡು ಅಥವಾ ಸ್ಪೆಷಲಿ ಒಂದು ಸೌತ್ ಕನ್ನಡ ಮಾತೇ ಇರ್ದ ಮಲ್ಲ ಪ್ರಾಬ್ಲಮ್ ಬಂಡ ನೀರ್ದ ಪ್ರಾಬ್ಲಮ್ ನೀರ್ದ ಬಂಡ ಕುಡ್ಲದಂಚಿನ ಜಾಗ ನಂಗೆ ಒಂಜಿ ಸಾಧಾರಣ ಒಂಜಿ ಜೂನ್ ಬತ್ತನ ಒಂಜಿ ಅಕ್ಟೋಬರ್ ಮೊಟ್ಟ 4 ತಿಂಗಳು ಈತ್ ಶೋಕದ ಬರ್ಸ ಬತ್ತನಲ್ಲ ಈ ಒಂಜಿ ಮೇ ತಿಂಗಳು ಜನಗಳು ಮನ್ಪಡ ಪ್ರಾಬ್ಲಮ್ ಏನು ತೋಡದಾಡ ಈ ಒಂಜಿ ನೀರು ಐ ಥಿಂಕ್ ದಟ್ ಇನ್ ಫ್ಯೂಚರ್ ಬಂತರಿಗೆ ಈನು ವರ್ಲ್ಡ್ ವಾರ್ ಮೇಲೆ ಯಾಪಡುತ್ತಾರೆ ಇಟ್ ಇಸ್ ಬಿಕಾಸ್ ಆಫ್ ವಾಟರ್ ಬಂಡು ಅಂಚಾದ ಈ ಯುವಕ ಮಂಡಲದಕ್ಕೂ ನಿಗುಲು 50ನೇ ವರ್ಷದ ಒಂಜಿ ಮಲ್ಲ ಮಹತ್ತರವಾದ ಪ್ರಾಜೆಕ್ಟ್ ಗೆತ್ತ ನೋಡು ದಯಪಂಡ ಈ ನಮ್ಮ ಅಟ್ಲೀಸ್ಟ್ ನಂಗೆ ಇಡೀ ದುನಿಯಾ ನಂಗೆ ಚೇಂಜ್ ಮಲ್ಪರ ಸಾಧ್ಯ ಕುತ್ತಾರ ಪದ ಬಡವು ದೇರ್ಲಗಟ್ಟೆ ನಂಗೆ ಗೊತ್ತಿತ್ತು ಜಾಗಡು ವಾ ಇಲ್ಲಟ್ಲ ಒಂದು ನೀರು ಚಂದೆ ನೀರು ಪರಂದೆ ಬಂಗಾರ ಬಲ್ಲಿ ಬಣ್ಣ
ಐಕ್ ಮೂಡುಂದಣ್ಣರ ಈ ಎಜುಕೇಷನ್ ಗೆತ್ತುಲ್ಲೆ ಅಥವಾ ಲೋಕಲ್ ಪಂಚಾಯತ್ ಗೆತ್ತುಲ್ಲೆ ಗವರ್ಮೆಂಟ್ ಗೆತ್ತುಲ್ಲೆ ಅಥವಾ ನಾವು ಮಿನಿಸ್ಟರ್ ಡ್ಯೂಟಿ ಕಾದರಡ ಪಾತಿರ್ಲೆ ಎಂಚಿನಾಡ್ಲ ಒಂಜಿ ಪ್ರೋಗ್ರಾಮ್ ಅನ್ಪುಲೆ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅನ್ಪುಲೆ ಐಕ್ ನಿಕುಲು ಒಂಜಿ ಭಾರಿ ಒಂಜಿ ಮಹತ್ತರ ಒಂಜಿ ಪ್ರಾಮುಖ್ಯತೆ ಕೊರತು ಮಾತೆರೆಗಳ ನೀರ್ಲ ಒಂಜಿ ಎಜುಕೇಷನ್ ರಟ್ಟು ಕೆಲಸ ಮಲ್ಪಲೆ 300 ಯುವಕ ಮಂಡಲದಕ್ಲೆ ನಿಗಲ 5 ವರ್ಷತ್ತು 75 ವರ್ಷತ್ತು 100 ವರ್ಷ ಆದ ನಿಗಲು ಮೆರಲೆ ಅಂಡಲ ಈತ್ ಜನ ಸೇರ್ದಿನಿದಾಯ ಪಂಡ 300 ಯುವಕ ಮಂಡಲ ಮಲ್ತನಂಚಿನ ಕಾರ್ಯ ಚಟುವಟಿಕೆಯನ್ನು ಬಾರಿ ಮೆಚ್ಚಿದ ಈತ ಮಲ್ಲ ಸಂಖ್ಯೆಯ ಜನಕುಲಿಗಳು ಮಾತೆಲ್ಲ ಸೇರ್ತಾರೆ. ನಾನು ವಿಶೇಷವಾದ 300 ಯುವಕ ಮಂಡಲದ ಹಿರಿಯಗಳಿಗೆ ಮಾತಾ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ನಂಚಿನ ಅಭಿನಂದನೆ ಸಂದರ್ಭ ಸಲ್ಲಿಸ ಒಂಜಿ ಸಂಸ್ಥೆ 5 ವರ್ಷ ಆವಡುಂದಂಡ ಅವು ಸಾಧ್ಯಜ್ಜಿ ಬೇರೆ ಬೇರೆ ಸಂಘಟನೆ ಕೆಲಸ ಮಲ್ತಿನಂಚಿನ ಅನುಭವ ಎನ್ನಲ ಅನುಭವ ಪ್ರಕಾರ ಈ ಸಂಘಟನೆ ಪ್ರಾರಂಭ ಮಲ್ಪನಾಗ ಜನಕ್ಕಲ್ನ ಪರವಾದ ಸಂಘಟನೆ ಪ್ರಾರಂಭ ಮಲ್ತಿನ ದಾತ್ರ ಇನಿಕಲ್ಲ 300 ಯುವಕ ಮಂಡಲ ಉಳ್ಳಾಲ ಬಾಗಟ್ಟು ಬಾರಿ ಮಲ್ಲ ಪ್ರಮಾಣದ ಯುವಕ ಮಂಡಲ ಅದು ಜನಕ್ಕಲ್ನ ಒಟ್ಟೊಟ್ಟಿಗೆ ಉಂಡು ಒಂದು ಪನೀರ ಅತ್ಯಂತ ಸಂತೋಷದ ಪನೊಂದಿಲ್ಲ ಅದು ಮಾತಾ ಕ್ಷೇತ್ರಡ್ಲ 300 ಯುವಕ ಮಂಡಲದ ಯುವಕರು ಬಕ್ಕ ಪದಾಧಿಕಾರಿ ನಕ್ಲು ಮಾತೆರ್ಲ ಈ ಒಂಜಿ ಊರುಡು ಕೆಲಸ ಮಲ್ತೊಂದುಲ್ಲೇರು ನೈಕ್ ಸರಿಯಾಯಿನಂಚಿನ ಹಿರಿಯಕ್ಲ ಮಾರ್ಗದರ್ಶನ ಕೃಷ್ಣಪ್ಪ ಸಾಲೆ ನಂಚಿನ ಒಂಜಿ ಹಿರಿಯರನ್ನ ಮಾರ್ಗದರ್ಶನದ ಮುಖಾಂತರ ಈ ಒಂಜಿ ಸಂಘಟನೆ ಬಾರಿ ಎಡ್ಡೆ ರೀತಿಯಲ್ಲಿ ತುಂಬುವವರೆಗೆ ಸಾಧ್ಯ ಆಗ್ತದೆ. ಸಂಘಟನೆ ಏನು ವಿಶೇಷವಾದ ಜವನಿರು ಇನಿತ ಕಾಲಡು ಬಾರಿ ಬೇಗ ಕಾರ್ಯಕರ್ತೆ ಆದ ಬುಲೆಬೇರು ಕಾರಣ ಬೇತೆ ಬೇತೆ ಉಂಟು ಫ್ಲೆಕ್ಸ್ ಪಾಡ್ದ ನನುಂಜಿ ಪಾಡ್ದ ಬೊಕ್ಕೊಂಜಿ ಪಾಡ್ದು ಬಾರಿ ಬೇಗ ಕಾರ್ಯಕರ್ತರಾದ ಬುಲೆಬೇರು ಅಂಡ 5 ವರ್ಷಕ್ಕೆ ತುಂಬ ಶುರುವಾತನ ಈ ಸಂಘಟನೆದ ಕಾರ್ಯಕರ್ತರೇ ಗೊತ್ತುಪ್ಪು ಎರೆರ್ನ ಊರ್ದ ರಸ್ತೆದ ಅದು ನನ್ನ ಬೇತೆ ಬೇತೆ ಶ್ರಮದಾನದ ಮುಖಾಂತರ ಬೇತೆ ಬೇತೆ ಸಾಮಾಜಿಕ ಚಟುವಟಿಕೆ ಮಲ್ತದ ಕಾರ್ಯಕರ್ತರಾದ ಬುಲೆತನಕ್ಕಳು 300 ಯುವಕ ಮಂಡಲದಕ್ಕಳು ಅಂಚಾದ ಈ ಸಂಘಟನೆದ 5ನೇ ವರ್ಷದ ಈ ಒಂದು ಸಂದರ್ಭ ಈ ಕಾರ್ಯಕ್ರಮ ಭಾಗವಹಿಸನಲ್ಲ ಇಂಕಲ ಮಾತೇನಲ್ಲ ಸೌಭಾಗ್ಯ.
ರಾಜ್ಕುಮಾರ್ ಅರುಣ್ ಸ್ಟುಡಿಯೋ ಎಲ್ಲ ಇಂಗ್ಲಿಷ್ ಮಾಡಿ ಡಾಕ್ಟರ್ ಸಂಜೀವ್ ದಂಡಗಿರಿ ಬೇರೆ ಉಂಟೆ ಎಲ್ಲ ಗೊತ್ತಿಕೊಂಡು ಬರ್ತೇನೆ. ಎನ್ನ ಮನಸ್ಸಿಡು ಈ ಕುತ್ತಾರು ಯುವಕ ಮಂಡಲ ನಮ್ಮ ಇಡೀ ಕರ್ನಾಟಕ ಒಂದು ಮಾದರಿ ಸಂಘ ಪಡೆದ ಇಚ್ಛೆ ಪಡಪೆ ದಯ ಬಂದಾಗ ನೆತ್ತ ಕೆಲಸ ಮೊಕಲ ಒಗ್ಗಟ್ಟು ಮೊಗಲು ಬಂದಾಗ ಪ್ರತಿ ವರ್ಷ ಒಂಜಿ ಪಾಪದ ಕಲೆಗೆ ನಮೂನೆಂಜಿ ವ್ಯವಸ್ಥೆ ಮಂತಂದು ಬೈದ್ಯರು ರೋಡ್ ಆವಡು ಶಾಲೆದ ಆವಡು ಆರೋಗ್ಯ ಆವಡು ಇನ್ನಿತರ ಏದೋ ಕಾರ್ಯಗಳು ಅಗಲ ಬಾಯಡುಂಡು ನಿಜವಾದ ಮೆಚ್ಚೋಡು ಆಯ್ನನಿ ನಮ್ಮ ಊರು ಮಸ್ತ್ ಸಂಘ ಸಂಸ್ಥೆಲುಂಡು ಓಡಾಯನ ತುಂಡು ಓಡಿಸೋಗರ ಓಡ್ತಿನಾದ ಕಲೆಕ್ಷನ್ ಮಲ್ಪೇರು ನಾಟಕ ಮಲ್ಪೇರು ಈಗಿನ ಡ್ಯಾನ್ಸ್ ಮಲ್ಪೇರು ಈಗಿನ ಸಂಗೀತ ಮಲ್ಪೇರು 5 ಪಕ್ಕ ಕುಡೋರ ಆ ಸಂಘ ಬಾಕಿಲು ಬಣ್ಣ ಕುಡೊಂಜಿ ವರ್ಷ ಬೋಡ ಮಾತ್ರ ದೆಪ್ಪೆರೆ ಶುರುವಾದ ಐತ ಚಟುವಟಿಕೆಗಳು ಪರ ನಾಟಕ ಮಲ್ತದ್ದು ಇಂಚಿನ ಡೊನೇಷನ್ ಮಲ್ತದ್ದು ಕಾಸು ಮಲ್ತದ್ದು ಐತ ಜನಗಳಿಗೆ ಉಪಕಾರ ಕೊರಂದೆ ಮನೋರಂಜನೆ ಕೊರಂದ ಆ ಸಂಘಗಳು ನಿಜವಾದ ಆದ ಪ್ರಯೋಜನ ವೃತ್ತಿ ದಯ ಬಂದಾಗ ಯುವಕ ಸಂಘಗಳು ಒಂಜಿ ಊರುಡು ಪುಟ್ಟುಡು ಆ ಊರುದ ಕೆಲಸ ಮಲ್ಪರೆ ಪಾಪದ ಸೇವೆ ಮಲ್ಪರೆ ವಿದ್ಯೆ ಜೋಕುಲ ವಿದ್ಯಾಭ್ಯಾಸಕ್ಕೆ ಸಹಾಯ ಮಲ್ಪಣ ಒಂಜಿ ಕರ್ತವ್ಯ ದೃಷ್ಟಿ ಇಟ್ಟು ಯುವಕ ಸಂಘಗಳು ಕೆಲಸ ಮಲ್ಪಡು ಅಂಚಿನಲ್ಪ ಕುತ್ತಾರ ಯುವಕ ಮಂಡಲ ಒಂದು ಮಾತ ಕೆಲಸದಲ್ಲಿ ಮಲ್ತೊಂದುಂಡು ಯಾಕಡೆ ಉದ್ಘಾಟನೆ ಮಲ್ತಿನಾರು ಪಂಡೀರು ಅದು ಕೆಲವು 2 ಸಜೆಷನ್ ಕೊರಿಯರು ದುಡ್ಡು ಏತುತ್ತಿನ ಯಾವಂದು ಒಗ್ಗಟ್ಟು ಬೋಡು ಒಗ್ಗಟ್ಟುತ್ತಿನ ಮಾತ್ರ ಆ ಸಂಘ ಸಂಸ್ಥೆ ಪ್ಲೇಯರ್ ಪರಿಪೋಷಿಸೋದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ನನ್ನ ಗೌರವಿಸೋಡು ಮಧ್ಯಾಹ್ನ ಈ ಸಂದರ್ಭಗಳು ನನ್ನ ಬಗ್ಗೆ ಮಂತ್ರಿ ಮನವಿ ಮಾತಾಡೆ. ನಮಸ್ಕಾರ.
ಕಡೆಗೂ ಯಾರು ಕೊರಳಿಗೆ ಹಾರ ಹಾಕುವುದಿಲ್ಲ. ಹಾರ ಹಾಕಬೇಕಾದ್ರೆ ಅಲ್ಲಿ ಏನೋ ಒಂದು ನಡೆದಿದೆ ಅಂತಿರುವಂಥದ್ದು ಇದರ ಹಿಂದೆ. ಹಾಗಾಗಿ ಬಹಳಷ್ಟು ಮಂದಿ ಈ ಒಂದು ಯುವಕ ಮಂಡಳ 50 ವರ್ಷದ ಒಂದು ಕಾರ್ಯಾಚರಣೆ ಮಾಡಬೇಕಾದರೆ ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ. ಶ್ರಮ ಇಲ್ಲದರೆ ಯಾವ ಕೆಲಸ ಕೂಡ ಆಗುವುದಿಲ್ಲ. ನೀವೆಲ್ಲ ಬಹಳಷ್ಟು ಸಂಘ ಸಂಸ್ಥೆಗಳು ಕಾಣ್ತೇವೆ. ಬಹಳ ತರಾತುರಿಯಲ್ಲಿ ಆರಂಭಗೊಂಡು, ಬಹಳ ಮೆರವಣಿಗೆಯಲ್ಲಿ ಆರಂಭಗೊಂಡು, ಆನೆ ತಂದು ಕೂಡ ಮೆರವಣಿಗೆ ಮಾಡ್ತಾರೆ. 2ನೇ ವರ್ಷಕ್ಕೆ ಮುಗಿದು 3ನೇ ವರ್ಷಕ್ಕೆ ಬರುವಾಗ ಅಲ್ಲಿ ಪ್ರಾರಂಭವಾಗ್ತದೆ ಹಣಕಾಸಿನ ತೊಂದರೆ, ಹಣಕಾಸಿನ ವ್ಯವಸ್ಥೆಯ ಮೇಲೆ ಇರುವಂಥ ತೊಂದರೆ. ಆ ಬಂದ ಹಣ ಏನಾಯಿತು, ಹೋದ ಹಣ ಏನಾಯಿತು ಅಂತ ಲೆಕ್ಕಾಚಾರದ ಬಗ್ಗೆ ಗುಸುಗುಸು ಆಗಿ ಆ ಸಂಸ್ಥೆಗಳು ಬಾಗಿಲು ಮುಚ್ತದೆ. ಮಗದೊಮ್ಮೆ ಮತ್ತೆ ಅದು 2 ವಿಭಾಗ ಆಗಿ 2 ಸಂಸ್ಥೆ ಹುಟ್ಟುತ್ತದೆ. ಒಂದರ ಬದಲಿಗೆ 2 ಹುಟ್ಟುತ್ತದೆ. ಹೀಗೆ ಹುಟ್ಟುತ್ತಾ ಹೋಗ್ತದೆ. ಅಲ್ಲದೆ ಅದರಲ್ಲಿ ಯಾವುದೇ ರೀತಿಯ ಫಲಕಾರಿ ಇಲ್ಲ. ಫಲ ಬರಬೇಕಾದರೆ ಇಂಥ 50 ವರ್ಷಗಳ ಸುದೀರ್ಘ ಜನಸಾಮಾನ್ಯರ ಸೇವೆಯನ್ನು ಮಾಡಿ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಸೌಭಾಗ್ಯ ಹೊಂದಿದಂಥ ಈ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನಾವೆಲ್ಲ 2 ಕೈ ಜೋಡಿಸಿ ನಮಸ್ತೆ ಮಾಡಬೇಕಾಗಿದೆ. ಅವರು ಪಟ್ಟ ಶ್ರಮ ಅಷ್ಟಿಷ್ಟಿದೆ. ಏನು ಮಣ್ಣು ಹೊರದಿದ್ರು, ಏನು ಇಟ್ಟಿಗೆ ತುಂಬದಿದ್ರು, ಇದನ್ನು ಉಳಿಸಲಿಕ್ಕೆ ಸಹನೆ ಎಂಬಂಥ ಒಂದು ವ್ಯವಸ್ಥೆ. ಮನಸ್ಸಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬಂದಾಗ ಅಲ್ಲಿಂದಲ್ಲಿಗೆ ಅದನ್ನು ಸರಿದೂಗಿಸಿಕೊಂಡು ಸಹನೆಯ ಮೂಲಕ, ಶಾಂತಿಯ ಮೂಲಕ ಒಂದು ನಿರ್ಧಾರವನ್ನು ತೆಗೆಯುವಂಥದ್ದೇ ಅದು ಬಹಳ ದೊಡ್ಡ ಶ್ರಮ. ಆ ರೀತಿ ಒಂದು ಮಾಡಿಕೊಂಡು ಕಳೆದ 25 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡಿ ಆ ಸಮಯದಲ್ಲಿ ಒಂದು ಬಾವಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳುವುದು ನಮ್ಮ ನೆನಪಿನಲ್ಲಿದೆ. ಆಗಿನ ದರ್ಗಾ ಅಧ್ಯಕ್ಷರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅಂತ ಹೇಳುವಂಥದ್ದನ್ನು ನಮ್ಮ ಸಂಸ್ಥೆ ಕೃಷ್ಣಪ್ಪ ಸಾಲಿಯನ್ನು ನೆನಪು ಮಾಡಿದರು. ನಮಗೆ ಕೂಡ ನೆನಪಿದೆ, ಅದು ಸಹ ಪರಿಪೂರ್ಣ ಅಲ್ಲ, ಅದನ್ನು ನೆನಪು ಮಾಡಿದ್ದಾರೆ. ಈ ರೀತಿ ಒಂದು ತಾವೆಲ್ಲ ಇದ್ದದರ ಕಾರಣ ಬರೇ ಯುವಕ ಮಂಡಳ ಕಟ್ಟಿಕೊಂಡು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಮೀಟಿಂಗ್ ಸೇರಿ ಏನು ಮಾಡಿ ಹೋಗುವುದಕ್ಕಿಂತ ಇಷ್ಟೊಂದು ಚಿಕ್ಕದಾದರೂ ಒಂದು ವ್ಯವಸ್ಥಿತವಾದ ಒಂದು ಸಭಾಂಗಣವನ್ನು ಮಾಡಿ ಆ ಮೂಲಕ ಜನರ ಸೇವೆ 40,000 60,000 ರೂಪಾಯಿ ಕೊಟ್ಟು ಒಂದು ಹಾಲಿಗೆ ಹೋಗುವುದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಸಣ್ಣ ಪ್ರಮಾಣದ ಕಾರ್ಯಕ್ರಮಗಳಿಗೆ ಆಗುವಂಥ ಒಂದು ಈ ಸಭಾಂಗಣ ಕೂಡ ಮಾಡಿದ್ದು ಇದೊಂದು ಮಾದರಿ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ಹೆಚ್ಚಿಗಾಗಿ ಮಾತನಾಡದೆ ತಮ್ಮ ಈ ಸಂಸ್ಥೆ 100 ವರ್ಷ ಕಾಲ ಬಾಳಿ ಬಲಿದು ಈ ಪರಿಸರದ ಜನರಿಗೆ ಇನ್ನಷ್ಟು ಉತ್ತಮವಾದಂಥ ಸೇವೆಯನ್ನು ನೀಡಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ. ಆ ಪರಮಾತ್ಮ ನೀವು ಮಾಡುವಂಥ ಸರ್ವ ಶುಭ ಕಾರ್ಯಗಳನ್ನು, ಸಕಲ ವ್ಯವಸ್ಥೆಗಳನ್ನು ಹರಸಿಕೊಂಡು ಈ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು, ಇನ್ನಿತರ ಸದಸ್ಯರುಗಳು, ಇದಕ್ಕೆ ಬೆನ್ನೆಲುಬಾಗಿ ನಿಂತಹ ಗೌರವ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಇನ್ನಿತರ ಎಲ್ಲ ಮುಖ್ಯಸ್ಥರುಗಳಿಗೆ ಪರಮಾತ್ಮನು ಒಳಿತನ್ನು ಅನುಗ್ರಹಿಸಲಿ ಅಂತೇಳಿ ಬೇಡಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹುಶಃ ಈ ಪರಿಸರಣಿ ಪ್ರದೇಶಡೆ ಸುವರ್ಣ ಮಹೋತ್ಸವವನ್ನು ಈತೊಂಜಿ ಅರ್ಥಪೂರ್ಣವಾದ ಆಚರಣೆ ಮಲ್ತನಂಚಿನ ಒಂಜಿ ಸಂಸ್ಥೆ ಪಂಡ ಅವು 300 ಯುವಕ ಮಂಡಲ ಪಂಪುನ ಸಂತೋಷ ಇಂಕ್ಲೆಗೊಂಡು ಐಕಾದೆ ನಿಕಲೊಂಜಿ ತಾಟಿ ಕೊರ್ಲೆ 1920 ಒರ್ಂಬೋಡು ಬಾಡಿಗೆ ಕಟ್ಟೊಂಡು ನೂತನ ಕಲಾವೃಂದ ಸುರುವಾಂಡು ಬಂಡದು ಕರಿನ 16 ತಿಂಗಳು ದಿಂಚಲ ಎಂಕಲ ಆತ್ಮೀಯರು ಪಣವೊಂದು ಬರೋದಿತ್ತಾರೆ. ಎಂಕಲು ಅವು ಕೆಬಿಟ್ ರಿಂಗುಡಿಸುಡು ಆಲೋಚನೆ ಮಲ್ಪಡು 5 ವರ್ಷಕ್ಕೂ ತುಂಬು
ಈ ಸಂಸ್ಥೆಯನ್ನು ಶುರು ಮಲ್ತನಂಚಿನ ಕಲ್ಪನೆ ಹೆಂಚೊಪ್ಪು ಐಡ್ದಲ ಹೆಂಚ ಸಂತೋಷಿಂಚಿನ ಬಂಡ 5 ವರ್ಷದ ಇಂಚಿನ ಅರ್ಥಪೂರ್ಣವಾಯಿನ ಕಾರ್ಯಕ್ರಮವನ್ನು ಕೊರಡುಂದಾಂಡ ಈ ಸಂಘದ ಪಿರವುಡು ಈ ಸಂಸ್ಥೆದ ಪಿರವುಡು ಉಪ್ಪನ ಶಕ್ತಿಲೇನಿತ್ತೋದು ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರು ಒಳ್ಳೆಯರು ಒಂದು ವೇಳೆ ದಾದಾಣಲ ಸಾಮಾಜಿಕ ಕಷ್ಟ ಬತ್ತನ ಹೋರಾಟ ಮಲ್ಬೇರೆ ಸಾಮಾಜಿಕ ಕಾರ್ಯಕರ್ತರು ಒಳ್ಳೆಯರು ಒಂದು ವೇಳೆದಲ್ಲ ಲೀಗಲ್ ಅಬ್ಜೆಕ್ಷನ್ಸ್ ಇತ್ತಿಂದ 2-3 ಜನ ಲಾಯರ್ಸ್ನ ಕುಳ್ಳಿಲ್ಲೇರು ಬರ್ಸ ಬರ್ಪುಣಿದಿತ್ತಿಂದ ಶೀಟ್ ಪಾಡ್ಯರ್ನ ಶಾಮ್ಯಾನ ಪಾಡ್ಯರ್ನ ಪಿರಾವುಡುಪ್ಪು ನುಂಚು ಅಣ್ಣೆ ಒಳ್ಳೆಯರು ಸಾಹಿತ್ಯಿಕವಾದ ಸಾಂಸ್ಕೃತಿಕವಾದ ಬರೆಯರೆ ಹರೀಶ್ ಮುಂಡೋಳಿ ಒಳ್ಳೆಯರು ಮತ್ತೆ ಏರ್ಪುರ ಒಳ್ಳೆಯರು ನಿಂಗೆ ಪನ್ಪುನಾತ್ ವ್ಯವಧಾನ ಇದ್ದಂಡ 10 ಜನ ಒಳ್ಳೆಯರು ಅಂಚಾಯಿ ನೀಡಿದಾದ ಬಹುಶಃ ಈ ಒಂಜಿ ಸಂಸ್ಥೆ ಈ ಸುವರ್ಣ ಮಹೋತ್ಸವನ ಆಚರಣೆ ಮಲ್ಪರೆ ಅದಕ್ಕೆ ಅತ್ಯಂತ ಸುಲಭ ಅಂಡೆ ಅವತ್ತನ್ನೇ ಈ ಒಂಜಿ ಸಂಸ್ಥೆ ಬೇತೊಂಜಿ ಸಂಸ್ಥೆಲಿಗೆ ಮಾದರಿ ಆಪನಚ್ಚಿನ ಕೆಲಸಲಿನ ಮಲ್ತನೆ ಕಾದ ಮಾತ ಈ ಊರದ ಜನಮಂದದ ಪರವಾದ ಉಡಲ್ದ ಸೊಲ್ಮೆಲಿ ನಿಕ್ಲೆಗೆ ಅನ್ಸಂದವೆ ಸುವರ್ಣ ಮಹೋತ್ಸವ ಪಂಡದಾದ ಒಂಜಿ ಬಂಗಾರದ ಪರ್ಬ ನಿಕ್ಲೆ ಗೊತ್ತುಂಡು ನಮ್ಮ ಜೀವನ ಪಂಡ ಒಂಜಿ ಬಚ್ಚೆ ಗೊಬ್ಬು ಲೆಕ್ಕ ಇತ್ತದ ಜೋಕ್ಲಿಗೆ ಬಚ್ಚೆ ಪಂಡ ದಾದ ಗೊತ್ತುಪ್ಪುಚ್ಚಿ ಐಟೆ 4 ಅಂಕಣ ಒಪ್ಪುಂಡು 4 ಅಂಕಣೋಡು ಸುರುಟು ಬಚ್ಚೆ ಪಾಡಿ ಬೊಕ್ಕ ಅಯ್ಯ ದಂಕದು ಡೊಂಕ ಪಾಡ್ದು ಅಯ್ಯ ಒಂಜಿ ಸುತ್ತು ಬರೋಡು ಐಡ್ದ ಬೊಕ್ಕ ಅಯ್ಯ ಕಣ್ಣದ ಮಿತ್ತು ಬಚ್ಚೆನ ಒಂದು ಸುತ್ತು ಬರೋಡು 4ನೇ ಹಂತ ಗನಗ ಆಗ ಆ ಇಲ್ಲು ತಿಕ್ಕೊಂಡು ಅಂಚೆನೆ ಈ ಒಂಜಿ ಹೋರಾಟದ ಪಿರವುಡು ಅಂಚಂಚಿನ ಕಷ್ಟಲೇನೆ ಆ ಸಂಘಟನೆಗಳ ಅನುಭವಿಸೋದು ಉಪ್ಪೇರು ಇನಿ ಅಗಲಿಗೆ ಸಂತೋಷ ಅದು ಸುವರ್ಣ ಮಹೋತ್ಸವದ ಪೊರ್ತುಡು ಸಾಮಾಜಿಕ ಸ್ವಾಸ್ಥ್ಯದ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ತದ ಅಂಚಾಯ ನೀಡಿದಾದ ನಮ್ಮ ಈ ಸುವರ್ಣ ಮಹೋತ್ಸವ ಯಶಸ್ವಿ ಆತನ ಪನ್ಪುನಿಗೆ ಕೋಡೆ ಪೂರ ಕಾರ್ಯಕ್ರಮ ಇವಕ್ಕ ಬತ್ತನ ಬರ್ಸ ನಿಗಲಿಗೆ ಸಾಕ್ಷಿ ಕೊಡ್ತದಂತೆ ಅಂಚಾಯ ನೀಡಿದಾದ ಈ ಸಂಸ್ಥೆ 100ನೇ ವರ್ಷದ ಆಚರಣೆ ಮಲ್ಪುನಾಗ ಯಾನ್ ಬಹುಶಃ ಅಜ್ಜೆ ಆದ ಉಪ್ಪೆ ಹೆಂಗೆ ಬರಿಯರೆ ಎತ್ತಾಡಿ ಇನ್ನಿದು ಜೋಕುಲ್ ನಗಲ್ ಪೂರ 100ನೇ ವರ್ಷ ಶತಮಾನೋತ್ಸವದ ಕಾರ್ಯಕ್ರಮವು ಬಂದಾಗ ಇತ್ತೆ ಪೂದತ್ತವನ್ನ ಇತ್ತೆ ಬೂಕುದತ್ತವನ್ನ ಜೋಕುಲ್ ಪೂರ ಡಾಕ್ಟರ್ ಇಂಜಿನಿಯರ್ ನಕಲಾದ ಬರಡೆ ನಿಖಲು ಮಾತೆರೆಗಲ ಅಂಚಿನೊಂಜಿ ಭಾಗ್ಯನ್ ದೇವರ ಕೊರಡೆ ಜ್ಞಾನ ಹರೈಕೆ ಮಲ್ಪು ಇನಿ ಜೋಕ್ಲೆಗೆ ಪುಸ್ತಕ ಕೊರ್ಪುನಂಚಿನ ಜೋಕ್ಲೆಗೆ ಪ್ರತಿಭಾ ಪುರಸ್ಕಾರ ಮಲ್ಪುನಂಚಿನ ಕೆಲಸಲೇನೆ ನಿರಂತರವಾದಿ ಈ ಸಂಸ್ಥೆ ಮಲ್ತೊಂದು ಬೈದನು ಅವು ನೀರು ಕೊರ್ತುಂಡು ಅವು ಬುಕ್ಕು ಕೊರ್ತುಂಡು ಅನ್ನಭಾಗ್ಯ ಕೊರ್ತುಂಡು ಅವು ಒಯ್ಟಿಂದ ಪನ್ಪುಜಿ ಬೇತೆ ಬೇತೆ ರೂಪಡಕ್ಲ ಸಹಾಯ ಸಹಕಾರ ಕೊರೋದು ಬೈದೇರು ಈ ಒಂಜಿ 300 ಯುವಕ ಮಂಡಲಗೆ ಅತ್ತನ ದುಂಬದ ನೂತನ ಕಲಾವೃಂದಗೂ ಬಂಗಾಂದ ಬತ್ತಿನಕ್ಲೆಗೆ ಅಕ್ಕಲು ಪ್ರಚಾರ ಇದ್ದಂದೆ ಸಹಕಾರ ಕೊರನು 100 ಉದಾರ ಮೇಲೆ ಉಂಡು ಐನಕ್ಕಲು ಪಂತಜೇರು ಅಂಚಾಯ ನೀಡಿದಾದೆ ನಿಖಲ್ ಇನಿ ಎತೋ ವರ್ಷದ ದಿಂಚ ಮೂಲ ಬುಕ್ಕುದ ತನ್ನಕಲು ಉಪ್ಪಾರು ಇನಿ ಬುಕ್ಕುದ ತನ್ನಕಲು ಉಲ್ಲೇರು ನಿಖಲಿಗೆ ಪೂರ ಯಾನಂಜಿ ಪತ್ರಕರ್ತನ ನೆಲೆ ಇಟ್ಟು ಪನ್ಪುನಂಚಿನ ಒಂಜಿ ಮಾಹಿತಿ ದಾದ ಅಂದ ಬಂಡ ನನ್ನ ಸ್ಕಿಲ್ಡ್ ಎಜುಕೇಷನ್ಸ್ಗೆ ಮಾತ್ರ ಅವಕಾಶ ಉಪ್ಪುನು ಯಾನೆ PUC ಓದುನಾಗ ಐನೆ ಮಸ್ತ್ ಸರಿ ಅನ್ ಪತ್ತೆ ಐನು ಎಡ್ಡಾಬುಜಿ ಬನ್ಯಾರ ಎಂಕ್ಲೆಗೆ ಪತ್ತೆ ಪಾಡ್ನ ಚಡ್ಡಿ ಇತ್ತೀನಿ ಒಂಜಿ ನೀಲಿ ಚಡ್ಡಿಗೆ ಕಾಕಿದ ಪತ್ತೆ ಎತ್ತೀನಿ ಎಂಕ್ಲೆಗೆ ಅಂಚಿನ ಬಂಗ ಇನ್ನು ನಿಕ್ಲೆಗೆ ಇಜ್ಜಿ PUC ಫಸ್ಟ್ ಇಯರ್ ಪೊಯ್ಯದಾರ ನಿಲ್ಲಲೆ ಸೋಗೆ ನಾ ಚರ್ಮ ಒಯ್ತದೆ ಯಾನು 150 ರೂಪಾಯಿ ಮಲ್ತದ ಫೀಸ್ ಕಟ್ಟಿದೆ ಆಂಡ ಆ ಬಣ್ಣದ ಫಲ ನಂಗೆ ಅನುಭವಿಸರಿ ತಿಕ್ಕೊಂಡು ನಿಖಲ್ ಇನಿಮಲ್ ಕೂಡ ಈ ನೆಚ್ಚಿನ ಬೇಲೆದಾದ ಅನ್ಕೊಂಡ ಇದ್ದೇ ನಿಖಲ್ನ ಈ ಸ್ಕಿಲ್ಡ್ ಎಜುಕೇಷನ್ಸ್ಗೆ ಮಾಹಿತಿ ಪೂರಕವಾಗಿ ನೆಚ್ಚಿನ ಮಾಹಿತಿ ಕರಿನ ಸರಿ ಮುಲ್ಪ ಒಂದು ಉದ್ಯೋಗ ಮಾಹಿತಿ ಶಿಬಿರಡ್ ನಮ್ಮ ವಿಕಾಸ್ ಕಾಲೇಜಿದ ಒಂದು ಸರ್ಬತ್ ನಿಖಲೆ ಮಾಹಿತಿ ಕೊರದಿದ್ದೇರು ನಿಖಲ್ನ ಎಜುಕೇಷನ್ ಲೆವೆಲ್ ನನ್ನ ನಿಖಲ್ BA BCom ಉಪ್ಪೆರೆಗೆ ಆಪುಜಿ SSLC ಎಕ್ಸಾಮ್ ನಿಖಲ್ ಮಲ್ಪುನ ಮಾರ್ಕ್ ಅವು ನಿಖಲಿಗೆ PUC ಎಡ್ಡೆ ಕಾಲೇಜ್ ಉಚಿತವಾಯಿನ ಸೀಟ್ ತಿಕ್ಕರೆ ಕಾರಣ ಆಪುಂಡು ನಿಖಲ್ ಇತ್ತ ತುಯರ್ SSLC ಆಜುನುತ್ತ 25 ಆಜುನುತ್ತ 25 ಒಂಜಿ ಬಾಲ್ಯ ತೂತಾರತ್ತ ನಿಖಲೆ ಅಪ್ಪ ಎಂಚಿನ ಜ್ಞಾನಶಕ್ತಿ ಆ ಬಾಲೆಗೆ ದೇವರು ಕೊಡ್ತಾರೆ ಆಜುನುತ್ತ 23 ಎತ್ತನಕಲುಲ್ಲೇರಿ ಆಜುನುತ್ತ 9 ಎತ್ತನ ಹುಡುಗಿ ನಮ್ಮ ಊರುಡೆ ಒಲ್ಲೆ ಇತ್ತದೆತ್ತನೆ ಆಜುನುತ್ತ 9 ಸರ್ 10 605 ಆಲೋಚನೆ ಮಲ್ಪಲಿ
ಆಜುನಂತ 25 ಆಜುನಂತ ಮಾರ್ಕ್ ತೆಪ್ಪುಡುಂದಾಂಡ ಆ ಬಾಲೆ ಮಂತನ ಶ್ರಮದಾದ ಆ ಬಾಲೆಡಕ್ಕೆ ಎಲ್ಲೇ ಅಂಚಾಯನ ಹಿಡ್ದಾದ SSLC ನಿಖಿಲ್ ಏತು ಮಾರ್ಕ್ ತೆಪ್ಪೋರ ಐಟ್ ನಿಖಿಲಿಗೆ PUC ಎಡ್ಡೆ ಕಾಲೇಜ್ ಉಚಿತ ಸೀಟು ತಿಕ್ಕರೆ ಕಾರಣ ಆಪುಡು ಉಚಿತ ಬಂಡ ಪೂರ್ತಿ ಉಚಿತ ಕೊರ್ಪೇರು ದತ್ತ ಪ್ರೈವೇಟ್ ದಕ್ಕಲೆ ಆಡ ಮಾರ್ಕೆ ತುಂಡು ತೂಪೇರು ಇನಿ ಈ ಒಂಜಿ ನಿಖಿಲೆ ಗೊತ್ತುಂಡು ಶಿಕ್ಷಣ ವ್ಯಾಪಾರ ಆತಂಡೆ ಅಂಚಾಯನ ಹಿಡಿದ ಆಯ ತೂಪುನು ಆ ಕಾಲೇಜಿದ MD ಅವಡ ಅಧ್ಯಕ್ಷ ಅವಡ ತೂಪು ನೆಂಚಿನ ಬಂಡ ಎಂಕಲ ಶಾಲೆಗೆ ಎಡ್ಡೆ ಪುದರ್ ಬರೋಡು ದಾಂಡ ಯಾರು ವಾ ಬಾಲೆಯನ್ನು ದೆತ್ತೋ ನೋಡು ಆ ಬಾಲೆ ಮಾರ್ಕೆ ದೆತ್ತಿದ್ದಾಂಡ ಅಯ್ಯ ಮೂಲೆ ಪೂಜಾರಿ ಶೆಟ್ಟಿ ಒಯ್ಲ ತೂಪು ಜರಕಲೆ ಮಾರ್ಕದ ಮಿತ್ತು ಅಕಲ್ ನಿಖಿಲೆ ಎಜುಕೇಶನ್ ಕೊರ್ಪೇರೆ ಅಂಚಾಯನ ಹಿಡಿದಾದ ನಿಖಿಲೆ SSLC ಅತಿ ಹೆಚ್ಚು ಮಾರ್ಕ್ ದೆಪ್ಪುಲೆ ಐಡ್ದ ಬೊಕ್ಕ ವೆರಿ ಇಂಪಾರ್ಟೆಂಟ್ ನಿಖಿಲು ವಾ ಶಿಕ್ಷಣ ಸಂಸ್ಥೆಗೆ ಹೋಗ್ತಾರೆ ಅವಳು ನಿಖಿಲು PUC ಎಂಚ ಬರೀತಾರೆ PUC ನಿಖಿಲಿಗೆ ಡಾಕ್ಟ್ರೋ ಇಂಜಿನಿಯರೋ ನನೊಂದು ಆಶೆಲು ಪುರ ಇತ್ತಂದಾಂಡ ನಿಖಿಲು PCMBಯೋ PCMCಯೋ ಅಂಚಿನ ಪುರ ದಿದ್ದ ನೋಡು ಇತ್ತನೇ ಆಲೋಚನೆ ಮಲ್ಪಲೆ ಯಾನು PUC ಹೋದನಾಗ ಎಂಕ್ PUC ಕಾಮರ್ಸ್ ದೆತ್ತೊಂಡಂದಾಂಡ BA ಮಲ್ಪೆರೆ ಆಪುಂಡು ಗೊತ್ತಿತ್ತಿಚ್ಚಿ ವಾ ಶೈಕ್ಷಣಿಕ ಮಾಹಿತಿಲ ಅಪಗ ಇಜ್ಜಾಂಡು ಎನ್ನ ಎದುರುದಾಯೇ PUC ಆರ್ಟ್ಸ್ ದೆತ್ತೊಂದೆ ಪಂಡಿದ್ದು ಯಾನು ಕೋಪಡು ಕಾಮರ್ಸ್ ದೆತ್ತೊಂದೆ ಎಂಕ್ ಅಕೌಂಟೆನ್ಸಿದ BComದ ಗಂಧ ಗಾಳಿ ಬತ್ತಿಚ್ಚಿ ಗೌರ್ಮೆಂಟ್ ಕಾಲೇಜ್ ಡಾಕ್ಟರ್ ಸತ್ಯನಾರಾಯಣ ಮಲ್ಲಿಪಟ್ನ ಒಂದು ದಿನ ಲೆತ್ತದ ಬಂಡೇರು ಯಾರಪ್ಪ ನಿನ್ನನ್ನು BCom ಸೇರಿಸಿದ್ದು ನಿನ್ನ ಈ ತಲೆಬುಡ ಅರ್ಥ ಆಗದ ಈ ಅಕೌಂಟೆನ್ಸಿಯಲ್ಲಿ ನಿಂಗೆ ಏನು ಸಿಗ್ತದೆ ಒಂದು ವೇಳೆ ನೀನೇನಾದರೂ ಒಂದು ಕನ್ನಡ ಮೇಜರ್ ಮಾಡ್ತಿದ್ರೆ ಒಂದು ಮಾಸ್ಟರ್ ಆದರೂ ಆಗ್ಬೋದಿತ್ತಲ್ಲ ನಿನಗೆ ಅದು ಅಪಗ ಫೀಲ್ ಆಂಡ್ ಇನ್ನು ನಿಖಿಲಕ್ಕೆ ಶೈಕ್ಷಣಿಕ ಮಾಹಿತಿ ತಿಕ್ಕೊಂಡು ಅಂಚಾಯನ ಹಿಡ್ದಾದೆ ನಿಖಿಲು PUC ಹಿಡಿದೆತ್ತನ ಮಾರ್ಕ್ ಐಡ್ದು ಬೊಕ್ಕದ ಎಜುಕೇಷನ್ ಅಕೌಂಟ್ ಏಪಾಪುಣದು ಪಂಡ ನನ ನಿಖಿಲೆಗೆ ಉಪ್ಪು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೆನಪುದಿಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ವೆರಿ ಇಂಪಾರ್ಟೆಂಟ್ ನಿಖಿಲೆಗೆ CET ಬರ್ಕೊಂಡು CET ಮನಸ್ಸಿಜ್ಜನ ಜೋಕುಲುಲ್ಲೇರಿ ಯಾನು CET ಬರೆದು ಇಂಜಿನಿಯರ್ ಆಪುಜಿ ಇಂಜಿನಿಯರ್ ಆನಂದ ನನ್ನ ಅಂಚಿನದಲ್ಲ ಮಲ್ಲ ಅವಕಾಶ ಪೂಜಿ ಪಾಪದಪ್ಪದ ಬಾಲ್ಯಾಂಡಲ್ಲ ಯಾನು ಡಾಕ್ಟರ್ ಅವಡು ಎನ್ನ ಮಗಲಿಗೊಂದು ಆಂಬಿಷನ್ ಇತ್ತಂಡೆ ದೇವರ ಇನ್ನು ಕೈಗೂಡೋದು ಕೊರಿಯರು ಅಂಚೆನೆ ನಿಖಿಲಿಗೆಲ್ಲ ಆಂಬಿಷನ್ ಬರಡೆ ನಿಖಿಲೆ ನೀಟ್ ಬರೆಯರೆ ಟ್ರೈ ಮಲ್ಪಲೆ ನೀಟ್ಗೆ ಕೋಚಿಂಗ್ ಕೊರಡುಂದಾಂಡ ಇನಿ ಕಾಂಪಿಟೇಟಿವ್ ಶಿಕ್ಷಣ ಸಂಸ್ಥೆಲು 1.5 ಲಕ್ಷ ರೂಪಾಯಿ ಫೀಸ್ ದೆಪ್ಪೇರು ನಿಖಿಲು ಎಡ್ಡೆ ಮಾರ್ಕ್ ದೆತ್ತರದಾಂಡ ನಮ್ಮ ಉಮರ್ UH ಪನ್ಪನಾರು ಉಳ್ಳೇರು ಅದು ನನ್ನ ಬೇತಂಜಿ 2-3 ಜನ ಉಳ್ಳೇರು ಆಗಲಿ ಕನ್ಸಲ್ಟ್ ಆಲೆ 20,000 ರೂಪಾಯಿ ನಿಖಿಲೆ ಕೋಚಿಂಗ್ ತಿಕ್ಕೊಂಡು ಕಾರ್ಯದರ್ಶಿ പിന്നെ സജ്ജീകരണ രണ്ട് പാത്രങ്ങൾ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರ ಜೊತೆ ಇಂಥ ಸಂಘ ಸಂಸ್ಥೆಗಳು ಮುಂದೆ ನಿಂತು ಸಾಮಾಜಿಕವಾದ ಆರೋಗ್ಯಿಕ ಶೈಕ್ಷಣಿಕವಾದ ನೆಲೆಗಟ್ಟಿನಲ್ಲಿ ತಮ್ಮ ಸಹಕಾರವನ್ನು ಈ ಪ್ರದೇಶ ಸಂಬಂಧಪಟ್ಟದ ಜನರಿಗೆ ಕೊಟ್ಟಾಗ ಖಂಡಿತವಾಗಿಯೂ ಸಮಾಜದ ಅಭಿವೃದ್ಧಿಗೆ ಒಂದು ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಅಂಥ ಒಂದು ಮನೋಭಾವ ಅವತ್ತಿನ ಹಿರಿಯರಿಗೆ ಬಂದದ್ದು ಯಾಕೆಂದು ಹೇಳಿದೆ, ಶಾಶ್ವತವಾಗಿ ಜನರಿಗೆ ಸೇವೆ ಮಾಡೋದು ಅವಕಾಶ ಈ ಯುವಕ ಮಂಡಲದ ಮುಖಾಂತರ ಎಲ್ಲರೂ ಕೂಡ ಸಂಘಟಿತರ ಆಗಲಿ ಅಂತ ಒಂದು ಉದ್ದೇಶದಿಂದ ಆಗಿದೆ. ಇದರಲ್ಲಿ ಕೂಡ ತಾವು ಶಿಕ್ಷಣಕ್ಕೆ ವಿಶೇಷ ಮಹತ್ವ ಕೊಡುವ ವಿಚಾರ ಕೂಡ ಹಮ್ಮಿಕೊಂಡು ಬಂದಿದ್ರಿ. ಎಲ್ಲ ಹೆತ್ತವರು ಯಾರು ತಮ್ಮ ಮಕ್ಕಳ ಜೊತೆ ತಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದೀರಾ ನಿಮ್ಮನ್ನು ಕೂಡ ನಾನು ಅಭಿನಂದಿಸಲು ಬಯಸುವಂಥದ್ದು. ಯಾಕೆಂತ ಹೇಳಿದ್ರೆ ಸರ್ಕಾರ ನಿಮಗೆ ಅಭಿವೃದ್ಧಿ ಮಾಡ್ಬೋದು, ಕೆಲವೊಂದು ಯೋಜನೆಗಳು ಮಾಡ್ಬೋದು, ಅದು ಎಲ್ಲರ ಸಮಸ್ಯೆಯನ್ನು ಎಲ್ಲರೂ ಕೂಡ ಬಗೆಹರಿಸಲಿಕ್ಕೆ ಸರ್ಕಾರದಿಂದ ಆಗುವಂಥದ್ದು ಕಷ್ಟ. ಎಲ್ಲ ನಿಮ್ಮ ಸಮಸ್ಯೆ ಇವತ್ತು ಬಗೆಹರಿಸಬೇಕಾದ್ರೆ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇರಿ. 10-15 ವರ್ಷ ಉತ್ತಮವಾದ ಶಿಕ್ಷಣ ಕೊಡಿ. ಊಟಕ್ಕೆ ಕಷ್ಟ ಆದರೂ ಬಟ್ಟೆಗೆ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಅದು ಕಡಿತ ಮಾಡದೆ ಶ್ರಮಪಟ್ಟು ಒಂದು ಹಂತಕ್ಕೆ ಮುಟ್ಟಿಸಿದಾಗ ಆ ಮಗ ಅಥವಾ ಮಗಳು ನಿಮ್ಮೆಲ್ಲ ಕಷ್ಟವನ್ನು ಕೂಡ ದೂರ ಮಾಡ್ತಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಂದ್ರೆ ನಮಗೆ ಅಲ್ಲಿ ಯಾರು ಕೂಡ ಹೇಳಿಲ್ಲ. ನಮ್ಮ ಬಡತನವನ್ನು ಕಷ್ಟವನ್ನು ದೂರ ಮಾಡಬೇಕಾದ್ರೆ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ಸಾಧ್ಯವಾಗ್ತದೆ. ಅದು ಬಹುಶಃ ಬಹುತೇಕ ಎಲ್ಲರಿಗೂ ಕೂಡ ಅದು ಅರ್ಥ ಆಗಿದೆ. ಯಾಕಂದರೆ ಇವತ್ತು ನಾವು ನೋಡುವಾಗ ಬಹುಶಃ ಇವತ್ತು ಅವರೆಲ್ಲ ತಂದೆ ತಾಯಿಂದರು ಹಿರಿಯರು ಬಹಳ ಉತ್ತಮವಾದ ಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣದಿಂದ ಅವರು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಸೋಮೇಶ್ವರ ಹತ್ತಿರ ನನಗೆ ಖುಷಿ ಆಗ್ತದೆ.
ಒಂದು 10-12 ವರ್ಷಗಳ ಹಿಂದೆ ಸಣ್ಣ ಸಣ್ಣ ಜೋಪಡಿಯ ಬಹುಶಃ ಇವತ್ತು ಶೀಟಾಗಿ ತಲ್ಪರ್ ಹಾಕಿ ಬಹುಶಃ ಅವರು ಜೋಪಡಿಯಾಗಿ ಕೂತ್ಕೊಂಡಿದ್ರು. ಅಲ್ಲಿ ಬಹುಶಃ ಹಿಂದಿನ ಜಾಗದವ್ರು ಬಂದು ಅವರಿಗೆ ರಸ್ತೆ ಬೇಕಂತೇಳಿ JCB ತಂದು ನಿಲ್ಲಿಸಿದಾಗ ಪಾಪ ಅವ್ರಿಗೆ ನಮ್ಮ ಯಾರ್ದ ಗೊತ್ತಿಲ್ಲ, ಮನೆಗೆ ಬಂದು ಬಹುಶಃ ಕೂಗಲಿಕ್ಕೆ ಪ್ರಾರಂಭ ಮಾಡಿ ಅವತ್ತು ಆ JCB ನಾವು ಹಿಂದೆ ಕಳಿಸಿ ಮತ್ತು ಯಾರು ಕೂಡ ಅದನ್ನು ಅದು ಹತ್ತಿರ ಬರೋದನ್ನು ನೋಡಿಕೊಂಡು ಈಗ ಮೊನ್ನೆ ಅವರಿಗೆ ನಾವು ಸಿದ್ದರಾಮಯ್ಯ ಸರ್ಕಾರ ಸಂದ ಅವರಿಗೆ ಹಕ್ಕುಪತ್ರ ಕೊಟ್ಟು ಈಗ ನಾನು ಆ ಕಡೆ ಈ ಕಡೆ ಬರುವಾಗ ನನಗೆ ಸಂತೋಷ ಏನು, ಎಲ್ಲರೂ ಕೂಡ ಆ ಜೋಪ್ ನನ್ನ ಕಣ್ಣ ಮುಂದೆ ಕಾಣ್ತಿದೆ. ಮುಂಚೆ ಆ ಮನೆ ಹೇಗಿತ್ತು ಹೀಗೆ ಅಂತೇಳಿ ಅವರೇ ಚೇಂಜ್ ಆಗಲಿಲ್ಲ. ಆ ಜೋಪಡಿ ಹೋಗಿ ಮಾಡಾಗಿ ಈಗ ಟೆರಸಾಗಿ ಈಗ ಎಲ್ಲರ ಮನೆ ಮುಂದೆ ಕಾರು ಮತ್ತು ಒಂದು ಬೈಕು ನಿಲ್ಲುವಂಥ ಒಂದು ಸಾಮಾಜಿಕವಾದ ಸುಧಾರಣೆ ಬಹುಶಃ ನಮ್ಮ ಕಣ್ಣ ಮುಂದೆ ಕಾಣುವುದಿದ್ದರೆ ಅದರ ಮಕ್ಕಳು ದೊಡ್ಡವರಾಗಿ ಶ್ರಮಪಟ್ಟು ಬಹುಶಃ ಈ ಒಂದು ಹಂತಕ್ಕೆ ಬಂದು ನಿಲ್ಲುವಂಥ ಅವಕಾಶ ಉಂಟಾಗಿದೆ. ಸೊ ನಿಮ್ಮ ಮಕ್ಕಳನ್ನು ಅತ್ಯಂತ ಸತ್ವಜಾಗೆ ಅತ್ಯಂತ ಸದ್ಬುದ್ಧಿಯಿಂದ ಎಲ್ಲರನ್ನು ಪ್ರೀತಿಸುವಂಥ ಮನೋಭಾವ ತಂದುಕೊಂಡು ಮನೆಯವರನ್ನು ಕೂಡ ಪ್ರೀತಿಸುವ ಜೊತೆಯಲ್ಲಿ ಬಹುಶಃ ನಿಮ್ಮ ಕಷ್ಟಗಳಿಗೆ ದೂರ ಮಾಡೋ ಮನೋಭಾವದ ಒಂದು ಶಿಕ್ಷಣ ಬಂದು ನಿಲ್ಲುವಂಥ ವಿಶೇಷವಾದ ಮನೋಭಾವ ಮತ್ತು ಆ ಒಂದು ಮಾರ್ಗದರ್ಶನ ಕೊಡುವಂಥ ಅಗತ್ಯ ಅದು ಸರ್ವರಿಗೂ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 300 ಯುವಕ ಮಂಡಲದ ಈ ಒಂದು ದೂರದೃಷ್ಟಿಯ ಯೋಜನೆ ಕೂಡ ಇವತ್ತು ಇದೇ ಆಗಿದೆ. ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸನ ಬದುಕುವಂಥ ಅವಕಾಶ ಆಗಬೇಕು. ಸಮಾಜ ಇವತ್ತು ಅಭಿವೃದ್ಧಿ ಜೊತೆಯಲ್ಲಿ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವ್ಯವಸ್ಥೆ ಆಗಬೇಕಂತ ಹೇಳಿಕೊಂಡು ಬಹುಶಃ ತಾವೆಲ್ಲ ಹಮ್ಮಿಕೊಂಡು ಇವತ್ತು ಬರ್ತಾ ಇದ್ದೀರಾ. ಅದ್ರ ಜೊತೆಲಿ ಬೇರೆ ಬೇರೆ ಕಾರ್ಯಕ್ರಮ ಕೂಡ ತಾವಿವತ್ತು ಹಮ್ಮಿಕೊಂಡು ಬಂದಿದ್ದೀರಿ. ಆದರೆ ಬಹುಶಃ ಹಿಂದೆ ಒಂದು ಹಿರಿಯರು ಯುವಕರು ಸೇರಿಕೊಂಡು ಸಾಮಾಜಿಕವಾದ ಚಿಂತನೆ ಯಾವುದಿದ್ದ ಸ್ವಲ್ಪ ಕಡಿಮೆ ಆಗುವಂಥ ಪರಿಸ್ಥಿತಿ, ಅದಕ್ಕೆ ಬಿಡಬಾರ್ದು. ನೀವು ಅಟ್ಲೀಸ್ಟ್ ನೀವು ಅದ್ರ ಮುಂದೆ ನಿಂತು ಸಾಮಾಜಿಕ ಚಟುವಟಿಕೆ ಒಂದು ಮಾರ್ಗದರ್ಶಕರಾಗಿ ಬರುವಂಥ ಅವಕಾಶ ಆಗಬೇಕು. ಹಿಂದೆ ನೋಡಿ ಎಲ್ಲರ ಮನೆಯಲ್ಲಿ ಒಂದು ಕೊಟ್ಟು ಇತ್ತು, ಈಗ ಯಾರ ಮನೆಯಲ್ಲಿ ಒಂದು ಕೊಟ್ಟು ಇತ್ತು, ಹೆಂಗೆ ಎಲ್ಲ ನಿಮಗೆ ಕೊಟ್ಟುಂಡ ತುಂಬ ಪ್ರತಿಯೊಬ್ಬರ ಎಲ್ಲರಿಗೂ ಕೊಟ್ಟಿತ್ತು. ತಾಯಿ ನಮ್ಮ ಇಲ್ಲದ ಪಿದಾಯಿಡಿ ಮೀನುವಲ್ಲ ನೀರು ಉಂದುಂದ ಗೇಡ್ದ ಪಿದಾಯಿಡಿ ఆయన బుడుపాదు కొడుతూ తోడుకు కొడుతూ నీరు తోడుకు మంది బస్సాలు వచ్చింది. ఇద్దరు ನಮ್ಮ ಜೋಕ್ಲೆ ಕೊಟ್ಟು ತೋರಿಸ್ಬೋಡಂಡ ಫೋಟೋ ತೋರಿಸ್ಬೋಡತ್ತಂದ್ರೆ ಅವ್ರೇನು ಇಲ್ಲ నుంచి ಪೋಸ ಕೊಟ್ಟಿದ್ದು ಎಂಕ್ಲೇ ಬಾರಿ ಬಂಗನೆ ಒಂದು ವಿಚಾರ ಇದ್ದದಾನೆ ಬರ್ಸರ್ ಒಂಚೂರು ಬದು ನೀರು ಉಂಟಾಡಿಗೆ ಆಗಿ ಪಂಚಾಯತ್ ಕೊಟ್ಟೇ ಬರೋದು. ಇದನ್ನು ನಾನು ಎರಡ ಪಂಚಾಯತ್ ಮೆಂಬರ್ ಎಲ್ಲ ಅಂಚೆ ಇಂಚ ಅನುಭವ ಆಗಿನದೆ ಅವತ್ತಂದೆ ಮುಕ್ಕಲ ಕೊಟ್ಟಬೋದು ಒಂದು ಬುಡುಪಾದ ನೀರು ಬುಡುಪಾಡ ಮನೋಭಾವ ಬಲ ಕಮ್ಮಿ ಆಗಿ ಬರ್ಬೋದು. ಕಾಲಗಂಟೆ ತುಂಬ ಪ್ರತಿಯೊಬ್ಬರೆಲ್ಲ ಮಲ್ಲ ಟಾರ್ಚ್ ಲೈಟ್ ಇತ್ತು, ಏನೇನ ಮಲ್ಲ ಟಾರ್ಚ್ ಲೈಟ್ ಇಟ್ಕೊಂಡು ಬ್ಯಾಟ್ರಿ ಇದ್ದಾವೆ ಭಾರಿ ಮಲ್ಲ ವಿಷಯ. ಇಂಥ ಏನು ಟಾರ್ಚ್ ಲೈಟ್ ಉಂಟು ಪೂರ ಮೊಬೈಲ್ ಟಾರ್ಚ್ನೇ ಸುಧಾರಣೆಗಳು ఇప్పుడు ಕಾಲಘಟ್ಟ ಅಂತ దాన్ని కరెంటు పోయర పురుసోతిచ్చి ఆయన కేఈబీ దగ్గర ఉంటే మరు నిజం 4 నెలడే ఎమ్మెల్యేకి నెలడే మంది ఎన్నికలకి నెలడే ನಮ್ಮ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ನೆಲಡೆ పని కాలఘట్టలు ఏ పదాలు ఎంచాపంటే ఆపుతుంది అంటే మానసికమైన సామాజికವಾದ ಚಿಂತನೆ ಡೆಂಕುಲು ದುಂಬುಮತ ಬರ್ಪುನ ವಿಶೇಷ ಮನೋಭಾವ ಪೂರ ಜವನೇರಿ ಬರ್ಪುನ ಅವಕಾಶ ಇಂಚಿನ ಯುವಕ ಮಂಡಲದ ಬರಡು ಬಂದಿಯನ್ನು ಕೇಳೋಣ. ಅಂಚನೆ ಶಿಷ್ಯದಲ್ಲಿ ಬೈತಾನೆ ಮಸ್ತ್ ವಿಷಯ ಬೆತ್ತ ಸಮಾಜ ಬೆತ್ತ ವಿಷಯದ ಪಾತ್ರ ಯಾನು ಇದಕ್ಕೆ ಬಗ್ಗೆ ನಾನು ದೀರ್ಘವಾಗಿ ಮಾತಾಡಿದೆ. ನಮ್ಮ ಯುವಕ ಮಂಡಲದ ಅಧ್ಯಕ್ಷರಿಗೆ ಮತ್ತೆಲ್ಲ ನಮ್ಮ ಸದಸ್ಯರಿಗೆ ಹೇಳೋದಿಷ್ಟೇ, ಸರ್ಕಾರದ ಏನೆಲ್ಲ ಸವಲತ್ತುಗಳಿದೆ ಅದೆಲ್ಲ ಮುಟ್ಟಿಸಲಿಕ್ಕೆ ಯುವಕ ಮಂಡಲ ಮುಂದೆ ನಿಂತು ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಬರುವಂಥ ಅವಕಾಶ ಆಗಬೇಕು. ಸರ್ಕಾರದಲ್ಲಿ ಬಡವರ ಬಂದಂಥ ಕಾರ್ಯಕ್ರಮ ಇದೆ, ಅದು ಎಷ್ಟು ಜನ ಪ್ರಯೋಜನ ಪಡೆದಿದ್ದಾರೆ ನನಗೆ ಕೂಡ ಗೊತ್ತಿಲ್ಲ, ನಿಮ್ಮದಂಥ ಕಾರ್ಯಕ್ರಮ ಉಂಟಂತೂ ಕೂಡ ಗೊತ್ತಿಲ್ಲ. ಸರ್ಕಾರದಲ್ಲಿ ಬಡವರಿಗೆ ಗೂಡಂಗಡಿ ಇಡಲಿಕ್ಕೆ ಆಧಾರ ಯೋಜನೆಯಲ್ಲಿ ಉಚಿತವಾದ ಗೂಡಂಗಡಿ ಕೊಡ್ತಾರೆ. ಇದು ಎಷ್ಟು ಜನಕ್ಕೆ ಆಧಾರ ಬಂದಿದೆ, ಯಾಕೆ ಸಿಕ್ಕಿದವನೇ ತೆಕೊಂಡು ಹೋಗ್ತಾನೆ, ಅಧಿಕಾರಿಗೆ ಸಂಬಂಧಿಸಿದವರು ನಮಗೆ ಪರಿಚಯ ಇದ್ದವರೇ ಬಂದದನ್ನು ತೆಕೊಂಡು ಹೋಗೋದು ವಿಚಾರ ಇವತ್ತು ಆಗಿದೆ. ಹೀಗೆ ಬೇರೆ ಬೇರೆ ಯೋಜನೆಗಳಿದೆ, ಇದನ್ನೆಲ್ಲವೂ ಕೂಡ ತಾವು ಮುಂದೆ ನಿಂತು ತೆಕ್ಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೆಲ್ಲ ಬಹುಶಃ ನನ್ನನ್ನು ಈ ರಾಜ್ಯದ ಆರೋಗ್ಯ ಶಾಸಕನಾಗಿ ಮಾಡಿದಿರಿ, ನನ್ನ ಈ ರಾಜ್ಯದ ಆರೋಗ್ಯ ಸಚಿವನಾಗಿ ಮಾಡಿ ಹಲವಾರು ಯೋಜನೆಗಳು ಎಲ್ಲ ಕೂಡ ಜನರು ಬಹುಶಃ ನೆಮ್ಮದಿಯಿಂದ ಆರೋಗ್ಯ ನಮ್ಮ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ಬರಬೇಕಂತೇಳಿ ಬೇರೆ ಬೇರೆ ಯೋಜನೆ ಹಮ್ಮಿಕೊಂಡು ಬಂದೆವು. ನಂತರ ನನ್ನ ಆಹಾರ ಸಚಿವನಾಗಿ ಮಾಡಿದಿರಿ. ಆಹಾರ ಸಚಿವನಾಗಿ ಮಾಡಿದಾಗ ಈಗ ನಿಮಗೆ ಮುಂಚೆ ನಿಮಗೆ ತಂಬಿರಲಿಲ್ಲ, ನಿಮಗೆ ಬರ್ತದ ಇಲ್ವಾ ಅಂತ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇತ್ತು, ಎಷ್ಟು ಕೆಜಿ ಕೊಡ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಈಗ ಬಯೋಮೆಟ್ರಿಕ್ ಕಾರಣ ಅವನಿಗೆ ಫೋನ್ ಮಾಡಿ ಈಗ ಕರೀತಾರೆ ಬಂದು ತೆಕೊಂಡು ಹೋಗಿ ಅಂತೇಳಿ, ಇಲ್ಲದ ಅವರಿಗೆ ಅದರಲ್ಲಿ ಲಾಭ ಇಲ್ಲ. ಇಂಥ ಕ್ರಾಂತಿ ಈಗ ಬಹುಶಃ ನಾನು ವಸತಿ ಹಾಗೂ ಗ್ರಾಮೀಣ ನಮ್ಮ ನಗರ ಇಲಾಖೆಯ ಸಚಿವನಾಗುವಂಥ ಅವಕಾಶ ಕೂಡ ತಾವು ಇವತ್ತು ಒದಗಿಸಿಕೊಟ್ಟಿದ್ದೀರಿ. ಬಹುಶಃ ಇದರಿಂದಾಗಿ ನಿಮ್ಮೆಲ್ಲರ ಸಹಕಾರದಿಂದಾಗಿ ನಿಮ್ಮೆಲ್ಲರ ಆ ಮತದ ಶಕ್ತಿಯಿಂದಾಗಿ ಉಳ್ಳಾಲವನ್ನು ಬಹುಶಃ ತಾಲೂಕಾಗಿ ಪರಿವರ್ತನೆ ಬರುವಂಥ ಅವಕಾಶ ಇವತ್ತು
ಆಗಿದೆ ಅಂತ ನಾವು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾಳಷ್ಟು ಕಷ್ಟ. ಅದಕ್ಕಾಗಿ ನಾನು ಹರೇಕಳದಲ್ಲಿ 200 ಕೋಟಿ ರೂಪಾಯಿ ಸಪ್ರೇಟ್ ಆದ ಒಂದು ಡ್ಯಾಮೇ ಬೇರೆ ಉಳ್ಳಾಲಕ್ಕೆ. ನಮಗೆ 30 ವರ್ಷ ಆದರೂ ಕೂಡ ಈಗ ನಮ್ಮಲ್ಲಿ ಮಂಗಳೂರಿಗೆ ಡ್ಯಾಮ್ ಇದೆ, ಡ್ಯಾಮಲ್ಲೇ ನೀರಿಲ್ಲ. ಅದಕ್ಕೆ ನಾನು ಡ್ಯಾಮೇ ಬೇರೆ ಮಾಡಿ ಹರೇಕಳ ಮತ್ತು ಅಡ್ಯಾರ ಮಧ್ಯೆ 200 ಕೋಟಿಯಲ್ಲಿ ಡ್ಯಾಮೇ ಸಪ್ರೇಟ್ ಡ್ಯಾಮೇ ನಿರ್ಮಾಣ ಮಾಡಿ ಮತ್ತೆ 250 ಕೋಟಿ ರೂಪಾಯಿ ಇಡೀ ಕ್ಷೇತ್ರಕ್ಕೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ನಿನ್ನೆ ತಾನೇ ಕೆಲಸ ಶುರು ಆಗಿದೆ. ಮುಂದಿನ ತಿಂಗಳ ಕೆಲಸ ಪ್ರಾರಂಭ ಆಗ್ತದೆ. 2 ವರ್ಷದಲ್ಲಿ ಶಾಶ್ವತವಾದ 24 ಗಂಟೆ ಕುಡಿಯುವ ನೀರು, ಶಾಶ್ವತವಾದ ನಿರಂತರವಾದ ಕುಡಿಯುವ ನೀರು ನಮ್ಮ ಕ್ಷೇತ್ರ ಉಳ್ಳಾಲ ಕ್ಷೇತ್ರ ಸರ್ವರಿಗೂ ಕೂಡ ಬರುವಂಥ ಅವಕಾಶ ಆಗ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಈ ಕುತ್ತಾರ ಶಾಲೆಗೆ ಬಹುಶಃ ಇಂಗ್ಲೀಷ್ ಮೀಡಿಯಮನ್ನು 1ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಮ್ ಕೂಡ ಪ್ರಾರಂಭ ಮಾಡಲಿಕ್ಕೆ ನಾನು ಈ ಸಲ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಯಾಕಂತ ಹೇಳಿದರೆ ಇಂಗ್ಲೀಷು ಎಲ್ಲರಿಗೂ ಕೂಡ ಬೇಕು. ಎಲ್ಲ ಮಕ್ಕಳು ಇಂಗ್ಲೀಷ್ ಎಲ್ಲ ಇಂಗ್ಲೀಷ್ ಅಂತಲ್ಲ, ಕನ್ನಡ ಕಲಿಬೇಕು, ಇಂಗ್ಲೀಷು ಕಲಿಬೇಕು, ಹಿಂದಿಯೂ ಕಲಿಬೇಕು. ಎಷ್ಟು ಭಾಷೆ ಬೇಕು ಅಷ್ಟು ಭಾಷೆ ಮಕ್ಕಳಿಗೆ ಕಲಿಸಬೇಕು. ಒಂದು ಭಾಷೆಯನ್ನು ದ್ವೇಷಿಸಿದರೆ ಇನ್ನೊಂದು ಭಾಷೆ ದೊಡ್ಡದಾಗೋದಿಲ್ಲ. ಕನ್ನಡ ಭಾಷೆ ದೊಡ್ಡದಾಗಬೇಕಾದ್ರೆ ನಾವೇನು ಇಂಗ್ಲೀಷ್ ಕಲಿತ್ರೆ ಕನ್ನಡ ಕಲಿತ್ರೆ ಜೊತೆ ಎಲ್ಲ ಭಾಷೆ ಕಲಿತಾಗ ಮಾತ್ರ ಎಲ್ಲ ಭಾಷೆ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ. ಇರುವತ್ತಾಗಿ ಟೈಪ್ದಾಗಲೇನು ಒಂದೇ ವೇದಿಕೆ ಕನತದ ಅಕಲಿಗೆ ಗೌರವ ಕೊಡ್ದು ಅಕಲ್ನ ಮನಸ್ಥಿತಿನ ಅರಿಪದ ಅಕಲಿನ ವಿಶ್ವಾಸ ತಂದು ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ಪುನಂಚಿನಿಂದ ನೆಕ್ ದೇವರನ ಅನುಗ್ರಹ ಉಂಡು ಒಂದು ಬಣ್ಣದಲ್ಲ ಅಯ್ಯಾನ ಈ ಸಂದರ್ಭ ಬಂತು. ಇನ್ನು ಜೋಕುಲು ಮಾತವಲ್ಲ, ಇನ್ನು ಬತ್ತನಂಚಿನ ಜೋಕುಲು ಎಲ್ಲ IAS ಆಫೀಸರ್ಲಾರ ಚಾನ್ಸ್ ಉಂಡು. ಅಕಲೆ ಕೊರ್ಪುನಂಚಿನ ಒಂಜಿ ಸಂಸ್ಕಾರಯುತವಾಯಿನ ಒಂಜಿ ಮಾರ್ಗದರ್ಶನ ಅವಾರ್ಡ್, ಅಕಲೆ ಕೊರ್ಪುನಂಚಿನ ಒಂಜಿ ಸಾಂಸ್ಕೃತಿಕವಾಯಿನ ತರಬೇತಿ ಅವಾರ್ಡ್, ಒಂಜಿ ಇತ್ತ ನ್ಯೂಕ್ಲಿಯರ್ ಫ್ಯಾಮಿಲಿ ಸಿಸ್ಟಮ್ ಮದಿಮೆ ಕೂಡಲೇ ಒಂಜಿ ಇಲ್ಲಲ್ಲಿ ಮೆಕ್ಕಿ ಪಲಾಯನ ಅಕಲಿ ಇತ್ತಂಡ ಒಂಜೇ ವರ್ಷಡು 2 ವರ್ಷಡು ಅಕಲು ಬೇತ ಇಲ್ಲು ಕಟ್ಟದ ಒಂಜಿ ಸಂಸ್ಕಾರನು ವಿಭಜನೆ ಮಂತದ್ದು ಪೋಪುನಂಚಿನ ಕಾಲ. ನಮ್ಮ ಇಲ್ಲಲ್ಲಿ ಒಂಜಿ ಹಿರಿಯಕ್ಕಲಿಗೆ ಎಂಚಿನ ಗೌರವ ಕೊರಡು ಆ ರೀತಿ ಗೌರವ ಕೊರಡು ಒಂದು ಪನ್ಪುನ ಇತ್ತ ಮಗೆ ಓಡೆ ಪೋತೆ ಎಂದು ಪಂಡ ಪೋತೆ ಬನ್ಪೇರು, ಮಗಲು ಓಡೆ ಪೋತಲ್ ಪಂಡ ಪೋತಾಲು ಎಂದು ಪನ್ಪೇರು, ಓಡೆ ಪೋತೀನಿ ದಾದ ಪೋತೀನಿ ಎಂದು ಪನ್ಪುನದಾಲಜಿ ಮಾತ ಮೊಬೈಲ್ ಇತ್ತೆ ನಮ್ಮ ಜೀವನ ಪೋಪುನಂಚಿನ ಕಾಲಘಟ್ಟಡು ಯುವಕ ಮಂಡಲ ಒಂಜಿ ಧರ್ಮ ಸಿದ್ಧಾಂತದ ಆಧಾರಡು ಒಂಜಿ ಸಾಂಸ್ಕೃತಿಕವಾಯಿನ ವಿಚಾರಘಟ್ಟಡು ಒಂಜಿ ನಮ್ಮ ಸಂಸ್ಕೃತಿನ ಒಂಜಿ ತಲೆಮಾರಡ್ದು ಬೊಕ್ಕೊಂಜಿ ತಲೆಮಾರದು ವರ್ಗಾವಣೆ ಮಲ್ಪೊಂಚಿನ ವಿಚಾರಡು ಪೋಪುನಂಚಿನ ಈ ಶ್ಲಾಘನೀಯವಾಯಿನ ಕಾರ್ಯಕ್ರಮ ಅಂತ ಪಣದು ಯಾನೇ ಸಂದರ್ಭಡು ಪಣಿಯರೆ ಇಚ್ಛೆ ಪಡಪೆ. ಯಾನ್ ಜಾಸ್ತಿ ಪಾತೆರ ಪೊಪ್ಪಿಜಿ ಬಡವದ ಪೊರ್ತು ಎಲ್ಲಿ ಮಟ್ಟದ ಒಂಜಿ ಕಥೆಯನ್ನು ಪಂಡದು ಈ ಕಾರ್ಯಕ್ರಮಕ್ಕೂ ಧನ್ಯವಾದನು ಕೊರ್ರೆ ಯಾನ್ ಅನುವು ಮಲ್ತು ಕೊರ್ಪೆ. ಒಂಜಿ ಕ್ಲಾಸ್ಡ್ ಮಾಸ್ಟರ್ ಒಂಚೂರು ಜೋರ್ದಾರ್ಗೆ ನೆತ್ತ ಯುವಕ ಮಂಡಲದ ಕಮಿಟಿಡ್ ಏರಾಂಡಲ್ ಒಂಜಿ ಜೋರ್ದಾಕಲು ಉಪ್ಪೇರು ಒಂಜಿ ಜೋರ್ದ ಮಾಸ್ಟ್ರಿಗೆ ಅಪ್ಪಗ ಒಂಜಿ ಕ್ಲಾಸ್ಡ್ ಒಂಜಿ ಹುಡುಗೆತ್ತೆಗೆ ಮಾಸ್ಟರ್ ಆ ಮಾಸ್ಟರ್ಗೆ ಆ ಹುಡುಗನ ಮೆತ್ತಿ ಏಪಲ ಕೋಪ ಅಂಚಿ ತೂಂಡಲ ಆಗಿ ನಿರ್ಪುಣಿ ಇಂಚಿ ತೂಂಡಲ ನಿರ್ಪುಣಿ ಐಕ ಐ ಭಾರಿ ಜೋರದ ಹುಡುಗ ಏನದ ಮಾಸ್ಟರ್ ಎನ್ನನ್ನು ಏಪ ತೂಂಡಲ ಎಂಕಿ ಕಿರಿಕಿರಿ ಮನ್ಪಾರು ಎನ್ನ ಕೈಟು ಒಂಜಿ ಪಟ್ಟಿಂಡು ಇಂದು ಜೂವ ಉಂಡ ತೈತದನ ಅಂದು ಬಂಡೇರಿಗೆ ಮಾಸ್ಟರ್ ಭಾರಿ ಜಾನತ ನೋಡಿ ಉತ್ತರ ಕೊರಿಯರು ದಾನೆ ಅಂದು ಪಂಡ ಒಂಜಿ ವೇಳೆ ಪಕ್ಕಿ ತೈತದನೆಂದು ಪಂಡ ಆಯ ಕೈಯನ್ನು ಬುಡಿಪೆ ಒಂಜಿ ವೇಳೆ ಜೂವ ಉಂಡು ಒಂದು ಪಂಡ ಅಡೇನೆ ಅಮ್ಮಪ್ಪು ಅಪ್ಪಗಾರು ಪಂಡರಿಗೆ ಅಮ್ಮಪ್ಪುನಲ ಆ ಕೆರ್ಪುನಲ ಆ ಬದುಕವನಲ ಶಕ್ತಿ ನಿನ್ನಡ ಉಂಡು ಒಂದು ಪಂಡದು ಆ ಪಕ್ಕಿದ ಭವಿಷ್ಯ ನಿಂಡ ಉಂಡು ಒಂದು ಪಂಡರಿಗೆ ಅಂಚ ಈ ಯುವಕ ಮಂಡಲದ ಭವಿಷ್ಯ ಈ ಮೆಂಬರ್ ನಕಲ್ದ ಉಂಡು ಒಂದು ಪಂಡದು ಯಾರು ಪನೊಂದು ಬಾರಿ ಪೊರ್ಲುಡು 50-75 ವರ್ಷ ದಿಂಜಾಡು 100 ವರ್ಷ ದಿನಾಡು. ಅಶೋಕ್ ಶೆಟ್ಟಿ ಚೌಗುಂಡೆ DYFI ಮಾಜಿ ವಲಯ ಸಮಿತಿಯ ಕಾರ್ಯದರ್ಶಿ ಅಶೋಕ್ ಶೆಟ್ಟಿ ಬಂದುಬಿಟ್ಟೆ. ಬೆಳಗಾಯಿನ ವಿವೇಕ್ ಶೆಟ್ಟಿ ಬೊಲ್ಯಗೊತ್ತು ಉದ್ಯಮಿ ಬೊಂಬೈ ಮೆರೆಗಲ 300 ಮಂಡಲ ಬಕ್ಕ ಸುವರ್ಣ ಮಹೋತ್ಸವ ಪರವಾದ ಧನ್ಯವಾದ ಅರ್ಪಣೆ. ಅದೇ ರೀತಿ ಇನಿ ನಮ್ಮ ಸ್ಮರಣ ಸಂಚಿಕೆ ಬಿಡುಗಡೆ ಮಲ್ತಿನ ಸಂಜೀವ ದಂಡಕೇರಿ ಖ್ಯಾತ ನಾಟಕಕಾರ ಮೇರೆಗೆ 300 ಮಂಡಲ ಬಕ್ಕ ಸುವರ್ಣ ಸ್ವಾಗತ ಸಮಿತಿ ಪರವಾದ ಧನ್ಯವಾದ ಅರ್ಪಣೆ ಮಾಡ್ತೀನಿ.